ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎತ್ತಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಎಸ್, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ನಮ್ಮ ಜೊತೆ ರೇಣುಕಾ ಸುರೇಶ್ ಅವರಿದ್ದರೆ, ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಸೌಖ್ಯ ಇದ್ದೀರಾ ಅಲ್ಲ? ಓಕೆ, ಇವತ್ತು ನಮ್ಮ ಸರೋಜ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಅಡುಗೆ ಹೇಳ್ತೀರಾ? ಸೋಯಾ ಪುಡಿ. ಸೋಯಾ ಪುಡಿಯಾ? ಸೋಯಾಬೀನಿನ ಪುಡಿಯಾ? ಓಕೆ. ಒಂದು ರೋಸ್ ಬೋಂಡ. ರೋಸ್ ಬೋಂಡನ ಅಂದರೆ ಏನು, ಹೂವಿನ ಗುಲಾಬಿಯನ್ನ ಬೋಂಡ ಮಾಡ್ತಿದ್ದಾರೆ. ಈಗ ಗುಲಾಬಿಯನ್ನೆಲ್ಲ ತಲೆಗೆಲ್ಲ ಮಾಡ್ತಿದ್ದಾರೆ, ಇನ್ನು ಅದನ್ನು ಹೊಟ್ಟೆಗೆ ಕೂಡ ಹಾಕ್ತೀವಿ. ಓ, ಹಾಗಾದರೆ ವೇಸ್ಟ್ ಮಾಡುವಂಗಿಲ್ಲ ಗುಲಾಬಿಯನ್ನು. ಓಕೆ, ಹಾಗಾದರೆ ರೋಸ್ ಬೋಂಡ ಮತ್ತು ಸೋಯಾ ಪುಡಿ ಎರಡು ಮಾಡಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ ಮ್ಯಾಮ್. ಎಸ್ ಮ್ಯಾಮ್, ಅಡುಗೆ ಮನೆ ಬಂದೈತೆ. ಈಗ ಅಡುಗೆ ಮಾಡೋದಲ್ಲ, ಫಸ್ಟಿಗೆ ಯಾವುದು ಸೋಯಾಬೀನದ್ದು ಮಾಡೋದು, ಯಾವುದು ಸೋಯಾಬೀನ್ ಫಸ್ಟಿಗೆ? ಸೋಯಾಬೀನ್ ಬೋಂಡ ಅಲ್ಲ ಹೇಳಿದ್ದು? ಓಕೆ, ಏನು ಬೇಕು ಫಸ್ಟಿಗೆ? ಸ್ವಲ್ಪ ಪಾತ್ರೆ ಬೇಕು ನೀರು ಬಿಸಿ ಮಾಡಲಿಕ್ಕೆ. ಓಕೆ, ಸೋಯಾಬೀನನ್ನು ಫಸ್ಟಿಗೆ ಬಿಸಿ ಮಾಡಬೇಕಲ್ಲ, ನೀರು ಹಾಕ್ಬೇಕಲ್ಲ? ಹೌದು, ಸ್ವಲ್ಪ ನೀರು ಸಾಕಾ? ಸಾಕು. ಅಂದರೆ ಸೋಯಾಬೀನ್ ಬಿಸಿ ಆದ ನಂತರ, ನೀರು ಬಿಸಿ ಆದ ನಂತರ ಸೋಯಾಬೀನ್ ಹಾಕಿದ್ರಲ್ಲ? ಓಕೆ, ಎಷ್ಟು ಸೋಯಾಬೀನ್? 1/4 ಕಿಲೋ ತಗೊಂಡಿದ್ರಲ್ಲ? ಇಲ್ಲ, ಒಂದು 50 ಗ್ರಾಮ್. 50 ಗ್ರಾಮ್. ಓಕೆ, ಸಾಕಾಗ್ತದೆ ಈಗ? ಸಾಕು. ಬೋಂಡ ಸೋಯಾಬೀನ್ ಚಿಕ್ಕದಲ್ಲ, ಜಾಸ್ತಿ ಬರುತ್ತೆ. ಸ್ವಲ್ಪ ಪುಡಿ ಮಾಡಬೇಕಲ್ಲ ಅದನ್ನು. ಏನು ಬೋಂಡ ಥರ ಅಂದರೆ ಈಗ ಇಡೀ ಇರೋದಿಲ್ಲ? ಇಲ್ಲ ಇಲ್ಲ ಇಲ್ಲ, ಅದನ್ನು ಬೇಯಿಸಿ ಅದನ್ನು ನೀರು ತೆಗೆದು ಮತ್ತೆ ಅದನ್ನು ಮಿಕ್ಸಿಯಲ್ಲಿ ಹಾಕಿ. ಓ, ಆ ಥರ ಅಂದರೆ ಮಿಕ್ಸ್ ಮಾಡಿ ಆ ಥರ ಬೋಂಡ ಮಾಡೋದು. ಅಂದರೆ ಈಗ ಏನು ನಮ್ಮದು ರೌಂಡ್ ವಡ ಇರುತ್ತಲ್ಲ, ಆ ಥರನ? ಅಲ್ಲ, ಬೋಂಡ ಥರ ಸಣ್ಣ ಸಣ್ಣದು. ಆ ಥರ ಆಯಿಲ್ಗೆ ಬರೋದಲ್ಲ. ಓಕೆ ಓಕೆ, ನೀರಂತೂ ಕುದೀತಾ ಉಂಟು. ಈಗ ಸ್ವಲ್ಪ ಉಪ್ಪು ಹಾಕುವ ಅದಕ್ಕೆ. ಓಕೆ, ಸೋಯಾಬೀನ್ ಸ್ವಲ್ಪ ಉಪ್ಪು ಇರಲಿ ಅಂತ. ಹೌದೌದು. ಈಗ ಸೋಯಾಬೀನ್ ಓಕೆ, ಇಡೀ ಆಗ್ತದೆ ಅಲ್ಲ? ಹೌದು, ಇಡೀ. ಮತ್ತೆ ಅದು ಮಿಕ್ಸ್ ಮಾಡುವಾಗ ಕರೆಕ್ಟ್ ಆಗ್ತದೆ, ಹಾಗಾಗಿ ಸ್ವಲ್ಪ ಬೇಯಬೇಕು. ಮತ್ತೆ ಸ್ವಲ್ಪ ಪದಾರ್ಥಕ್ಕಾದರೆ ಅರ್ಧ ಕಟ್ ಮಾಡಿ ಎಲ್ಲ ಆಗ್ತದಲ್ಲ? ಹೌದು. ಬೇರೆ ಇದರ ಜೊತೆ ಏನಾದರೂ ರೆಡಿ ಮಾಡಲಿಕ್ಕೆ ಉಂಟಾ? ಈಗ ಇದು ಬಿಸಿ ಇಲ್ಲ, ಇದು ಬಿಸಿ ಆದ ನಂತರ ಪುಡಿ ಮಾಡಿ ಕಲಿಸೋದಷ್ಟೇ. ಓಕೆ, ಹಾಂ, ಬಿಸಿ ಆದ ನಂತರ ಪುಡಿ ಮಾಡಿ ಕಲಿಸಿ ಆಯಿಲ್ಗೆ ಬಿಟ್ಟರೆ ಸೋಯಾಬೀನ್ ರೆಡಿ ಆಗುತ್ತೆ. ಓಕೆ, ಸೋಯಾಬೀನನ್ನು ಬಿಸಿನೀರಿಗೆ ಹಾಕಿ ಇದು ಮಾಡೋದಾ, ಅಥವಾ ತಣ್ಣೀರಿಗೆ ಮೊದಲೇ ನಾವು ಈಗ? ಇಲ್ಲ, ಈಗ ಬಿಸಿನೀರು ಹಾಕಿ ಅದು ಸ್ವಲ್ಪ ನೀರು ತೆಗೆದು ಮತ್ತೆ ಸ್ವಲ್ಪ ತಣ್ಣೀರು ಹಾಕಿ. ಓಕೆ ಓಕೆ, ಗ್ಯಾಸ್ ಆಫ್ ಮಾಡುವಾಗ ಸಾಕಾ? ಆಫ್ ಮಾಡೋದಾ? ಸಾಕು ಸಾಕು. ಓಕೆ, ಗ್ಯಾಸ್ ಆಫ್ ಆಗಿತ್ತು. ಈಗ ತೆಗೆದು ನೀವು 5 ನಿಮಿಷ ಅಂತ ಹೇಳಿದ್ರಿ, ಒಂದು 2 ನಿಮಿಷ ಸಾಕಾಗ್ತದಲ್ಲ ಸೋಯಾಬೀನ್ ಬೇಯಲಿಕ್ಕೆ? ಅದಕ್ಕೆ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡಬೇಕಾ? ಹೌದು, ಇಲ್ಲಾಂದರೆ ಕೈಯೆಲ್ಲ ಸುಟ್ಟು ಹೋಗುತ್ತೆ. ಸಾಕಾ? ಹಾಂ, ಸಾಕು. ನೀರಿಗೆ ಹಾಕಿ ನಾವು ಆ ಥರ ನೀರು ಮೇಲಿಂದ ಹಾಕಿದರೆ ಬಿಸಿ ಜಾಸ್ತಿ ಇರುತ್ತೆ ಅಂತೇಳಿ ಡೈರೆಕ್ಟ್ ನೀರಿಗೆ ಹಾಕಿದರೆ ಬೆಟರ್ ಅಲ್ಲ? ಅದರ ಶೆಕೆ ಬರುತ್ತಲ್ಲ, ಅದರ ಒಳಗಡೆ ಬಿಸಿ ನೀರು. ಹೌದು. ಓಕೆ, ಬಿಸಿ ನೀರಂತೂ ತೆಗೆದಾಯ್ತು. ಈಗ ಇದು ಮಿಕ್ಸಿಗೆ ಹಾಕಲಿಕ್ಕೆ. ಹಾಗಾದರೆ ಮಿಕ್ಸಿ ಬೇಕಲ್ಲ, ನೀರು ಹಾಕದೆ ಮಿಕ್ಸ್ ಇದು ರನ್ ಮಾಡೋದಲ್ಲ? ಬೇಡ ಇದಕ್ಕೆ. ಓಕೆ ಓಕೆ, ಬೇರೆ ಏನೋ ಮಿಕ್ಸ್ ಮಾಡಲಿಕ್ಕಿಲ್ಲಲ್ಲ? ಇಲ್ಲ ಇಲ್ಲ. ಓಕೆ, ಜಾಸ್ತಿ ರನ್ ಆಗಬೇಕಾ? ಒಂದೆರಡು ಸ್ವಲ್ಪ ಸಣ್ಣ ಆಗಬೇಕು. ಓಕೆ,
ಸೋಯಾಬೀನ್ ಚಟ್ನಿ ಥರ ಆಯಿತು. ಓಕೆ ಅಷ್ಟು ಬೇಕಲ್ಲ? ಹಾಂ ಸಾಕು ಸಾಕು ಸಾಕು. ಇದಕ್ಕೆ ಕಡಲೆ ಹಿಟ್ಟು. ಓಕೆ. ಬೋಂಡ್ ಅಂತ ಬಂದ ಕಡಲೆ ಹಿಟ್ಟು ಬೇಕೇ. ಎಷ್ಟು ಸೋಯಾಬೀನ್ ಉಂಟು ಅಷ್ಟೇ ಸಾಕಾಗ್ತದೆ? ಸಾಕು. ಮತ್ತು ಸಣ್ಣ ರವನಾ? ಹೌದು, 1-2 ಸ್ಪೂನ್ ಅಷ್ಟೇ. ಬಾಂಬೆ ರವ ಅಂತ ಹೇಳ್ತಾರೆ ಅದು? ಬಾಂಬೆ ರವ. ಮತ್ತು ಕಾರ್ನ್ಫ್ಲೋರ್. ಓಕೆ. ಸ್ವಲ್ಪ ಮೊಸರು. ಮೊಸರು ಈ ಥರ ಹಾಕ್ತಾರೆ. ಟೇಸ್ಟ್ ಚೆನ್ನಾಗಿ ಬರುತ್ತಾ? ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ಸ್ವಲ್ಪ ಜೀರಿಗೆ ಅಲ್ಲ? ಓಕೆ. ಸ್ವಲ್ಪ ಸೋಡಾ. ಓಕೆ. ಕರಿಬೇವಿನ ಸೊಪ್ಪು. ಅಷ್ಟಕ್ಕೆ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ಹೌದು. ಇಷ್ಟು ಹಾಕಿ ಸ್ವಲ್ಪ ನಿಂಬೆಹಣ್ಣು. ಓಕೆ, ನಿಂಬೆಹಣ್ಣು. ಅಂದರೆ ಮೊಸರಲ್ಲಿ ಸ್ವಲ್ಪ ಹುಳಿ ಇರುತ್ತಲ್ಲ? ಹುಳಿ ಇರುತ್ತೆ, ಸ್ವಲ್ಪ ಹಾಕಲಿಕ್ಕೆ 1-2 ಡ್ರಾಪ್. ಸ್ವಲ್ಪ ನೀರು ಇರಬೇಕು. ಹಾಕ್ಲಾ? ಹಾಂ. ಎಣ್ಣೆ ಕಾಡಲಿಕ್ಕೆ ಇಡು. ಓಕೆ. ಆಯಿಲ್ ಬಿಸಿ ಇಡೋದಾ? ಹಾಂ. ನಿಮ್ಮದಲ್ಲಿ ಕಲಸಿ ರೆಡಿ ಆಗುವಾಗ ಆಯಿಲ್ ಕೂಡ ಬಿಸಿ ಆಗಬೇಕಲ್ಲ? ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಜಾಸ್ತಿ ಬೇಕಲ್ಲ? ಹಾಂ, ಬೇಕು. ಕಾಯಿಸ್ಬೇಕು, ತುಂಬ ಬೇಕು. ಆಯಿಲ್ ಅಂತೂ ಬಿಸಿ ಆಗ್ತಾ ಉಂಟು. ಈಗ ಆಯಿಲ್ 1-2 ನಿಮಿಷ ಬಿಸಿ ಆಗೋದ್ರಲ್ಲಿ ಬೋಂಡ ರೆಡಿ ಆಯ್ತಲ್ಲ? ಓಕೆ. ಈ ಸೋಯಾಬೀನಿಂದ ಬೋಂಡ ಹೇಗೆ, ಅಂದರೆ ನಿಮ್ಮ ಐಡಿಯಾವಾ ಹೇಗೆ ಅದು? ನಮ್ಮ ಐಡಿಯಾವೇ. ಒಂದು ಇಡೀ ಹಾಕಿದರೆ ಅದು ಅಷ್ಟು ಬೇಯುವುದಿಲ್ಲ. ಹೌದು. ಸ್ವಲ್ಪ ಪುಡಿ ಮಾಡಿ ಹಾಕಿದರೆ ಒಳ್ಳೆದಾಗ್ತದೆ. ಸೋಯಾಬೀನ್ ಚಿಲ್ಲಿ ಅದೆಲ್ಲ ಮಾಡ್ತೇವೆ. ಬೋಂಡ ಮಾಡಬೇಕು ಅಂತ ನಿಮ್ಗೆ ಹೇಗೆ ಉಂಟು? ಹೀಗೆ ಮನೇಲಿ ಕುತ್ಕೊಂಡು ಆಲೋಚನೆ ಮಾಡು. ಮಕ್ಕಳು ಬರುವ ಮುಂಚೆ ಏನಾದರೂ ಮಾಡಬೇಕಲ್ಲ. ಹೌದು. ಈಗ ಸೋಯಾಬೀನ್ ಇದನ್ನು ಅಡುಗೆ ಮಾಡುವ. ಓಕೆ. ಅಂದರೆ ಇದು ನೀವೇ ಟ್ರೈ ಮಾಡಿದ್ದು ಅಂತ? ಹೌದೌದು. ಬೇರೆ ಏನೆಲ್ಲ ಮಾಡ್ತೀರಾ ಸೋಯಾಬೀನಿಂದ? ಸೋಯಾಬೀನಿಂದ ಇದು ಸೋಯಾಬೀನ್ ರೈಸ್ ಮಾಡ್ತೇವೆ. ಅದು ಮಾಡ್ತೇವೆ. ಪಲಾವ್ ಟೈಪ್. ಟೊಮೆಟೊ ಬಾತ್ ಹೇಗೆ ಮಾಡ್ತೇವೆ ಹಾಗೆ ಸೋಯಾಬೀನ್ ಬಾತ್ ಮಾಡ್ತೇವೆ. ಓಕೆ. ಬಿರಿಯಾನಿ ಮಾಡ್ಲಿಕ್ಕೆ ಆಗ್ತದ ಸೋಯಾಬೀನಿಂದ? ಅಂದರೆ ವೆಜ್ಜಿನವರಿಗೆ ರೈಸ್ ಐಟಮ್ ಏನು ಮಾಡಿದ್ರೆ ಅದು ಬಿರಿಯಾನಿ ಅಂತ ಹೇಳ್ಬೋದಲ್ಲ? ಓಕೆ. ಚಿಕನ್ ಐಟಮ್ ಏನು ಮಾಡ್ತೇವೆ ಅದರೊಟ್ಟಿಗೆ ಅದರ ಬದಲು ಇದನ್ನು ಹಾಕಿದರೆ ವೆಜ್ಜಿನವರಿಗೆ ರೆಡಿ ಆಗ್ತದೆ. ಓಕೆ. ಈಗ ನಾರ್ಮಲ್ ಆಗಿ ಹೆಚ್ಚಿನ ಫಂಕ್ಷನ್ ಕೂಡ ಹಾಗೆ ಅಲ್ಲ, ಚಿಕನ್ ಏನು ನಾನ್ ವೆಜ್ ತಿನ್ನೋದವರಿಗೆಲ್ಲ ಸೋಯಾಬೀನ್ ಒಂದು ಐಟಮ್ ಆಗಿ ರೆಡಿ ಮಾಡಿರ್ತಾರೆ. ಇಲ್ಲಾಂದರೆ ಏನು ಅಣಬೆ ಅದರದ್ದೆಲ್ಲ ಮಾಡ್ತಾರೆ ಹಾಗೆ. ಇದು ಚಿಕ್ಕ ಬಿಟ್ಟರೆ ಸಾಕಾಗ್ತದ? ಹೌದೌದು. ಅಂದರೆ ನಾವೀಗ ಸೋಡಾ ಅದೆಲ್ಲ ಹಾಕಿದಂಗೆ ಸ್ವಲ್ಪ ಉಬ್ಬಿ ಬರುತ್ತೆ? ಬರ್ತದೆ. ಓಕೆ. ಅಂದರೆ ಈ ಗೋಳಿ ಬಜ್ಜಿ ಥರ ಬರುತ್ತೆ ಹೇಗೆ? ಗೋಳಿ ಬಜ್ಜಿ ಅಂದರೆ ಈಗ ಆ ಥರ ಹಿಟ್ಟು ರೆಡಿ ಮಾಡಿಟ್ರೆ ಒಳ್ಳೇದಿರುತ್ತೆ ಹೇಗೆ? ನಾವೀಗ ಗೋಳಿ ಬಜ್ಜಿಗೆಲ್ಲ ಒಂದು ಬೆಳಿಗ್ಗೆ ರೆಡಿ ಮಾಡಿಟ್ರೆ ಮಧ್ಯಾಹ್ನ ಆಗಂದಾಗ ಮಾಡ್ಬೋದು. ಬೇಕಿದ್ರೆ ಇದಕ್ಕೆ ಖಾರ ಹುಡಿ ಬೇಕಿದ್ರೆ ಖಾರ ತಿನ್ನುವವರಿಗೆ ಖಾರ ಬೇಕಿದ್ರೆ ಸ್ವಲ್ಪ ಆಗಿರುತ್ತೆ, ಚೆನ್ನಾಗಿರುತ್ತೆ. ಖಾರ ತಿನ್ನದವರಿಗೆ ಚಪ್ಪೆ ಆಗಿರುತ್ತೆ. ಇದಂತೂ ಒಂದು ಲೋಟದ ಚಹಾ ಎಲ್ಲ ತಿನ್ನಲಿಕ್ಕೆ ಸೂಪರ್ ಇದೆ. ಒಂದು ಪ್ಲೇಟ್ ಇಡಬೇಕು, ಯಾಕಂದ್ರೆ ಚಿಕ್ಕ ಇರುತ್ತಲ್ಲ. ಒಮ್ಮೆ ಹಾಕಿದರೆ ಒಂದೇ ಸಲ ಹೋಗುತ್ತೆ. ಹಾಕ್ಬೇಕಾ? ಎಸ್, ಹೌದು. ಇದು ಚೆನ್ನಾಗಿ ಬರುತ್ತಲ್ಲ, ಜಾಮೂನ್ ಥರ ಕಾಣ್ತಾ ಉಂಟು. ಇದನ್ನೇ ಸ್ವೀಟ್ ಮಾಡ್ಬೋದಾ? ಆ ಥರ ಮಾಡ್ಬೋದಾ ಅಂತ ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ನೀವು ಮನೇಲಿ ಟ್ರೈ ಮಾಡಿ. ಈಗ ಅಂದರೆ ಹೇಗೆ ಸೋಯಾಬೀನ್ ಜಾಮೂನ್ ಅಂತ ಹೇಳಿ ಮಾಡ್ಬೋದು. ಹೌದು. ಓಕೆ. ಇದಂತೂ ಸಾಕಾಗಿ ಕಾಣ್ತಾ ಉಂಟು. ಸ್ಮಾಲ್ ಗೋಳಿ ಬಜ್ಜಿ ಥರ ಕಾಣ್ತಾ. ಸೈಜ್ ಕೂಡ ನೋಡಿ, ಅಷ್ಟು ಚಿಕ್ಕದಾಗಿ ಮಾಡಿದರೆ ಕರೆಕ್ಟ್ ಬರುತ್ತಲ್ಲ. ರಿಪೀಟ್ ಸೋಯಾಬೀನ್ ಆಗಿಬಿಟ್ಟಿದೆ ಅದಕ್ಕೆ. ಮತ್ತೆ ಸೋಯಾಬೀನ್ ಥರನೇ ಆಗಿದೆ. ಹೌದು, ಸೋಯಾಬೀನ್ ಥರ. ಇದಂತೂ ಒಳ್ಳೆ ಟೇಸ್ಟ್ ಇರುತ್ತಾ ಅಂತ ಕಾಣುತ್ತಲ್ಲ. ಹೇಗಿತ್ತು ನೀವು ಮನೆಯಲ್ಲೆಲ್ಲ ಟ್ರೈ ಮಾಡಿ? ಚೆನ್ನಾಗಿತ್ತು. ನಾನಂದರೆ ಸ್ವಲ್ಪ ಖಾರ ಮಾಡಿದ್ದೆವು. ಹೌದು, ನಮಗೆ ಸ್ವಲ್ಪ ಖಾರ ಬೇಕು, ಹಾಗೆ ಹೌದು ಖಾರ ಹುಡಿ ಹಾಕಿ ಮಾಡಿದ್ದೆವು ನಾವು. ಓಕೆ. ಸರಿ, ತೆಗಿಯೋದ? ರೆಡಿ ಆಯ್ತಾ? ಆಫ್ ಮಾಡೋದಾ? ಹಾಂ. ಓಕೆ. ಸೋಯಾಬೀನ್ ಬೋಂಡ ರೆಡಿ ಅಲ್ಲ. ಬಸ್ ನೋಡುವಾಗಲೇ ಒಂಥರ ಚೆನ್ನಾಗಿ ಕಾಣ್ತುಂಟು. ಹಾಗೆ ತೆಗೆದು ಒಂದೊಂದೇ ಬಾಯಿಗೆ ಹಾಕಿದ್ರೆ ಫುಲ್ ಖಾಲಿ ಮಾಡ್ಬೋದಲ್ಲ.
ಓಕೆ ಸರ್ವ್ ಮಾಡೋದಲ್ಲ. ಅದಕ್ಕೆ ನಿಂಬೆಳೆ ಎಲ್ಲ ಇಟ್ಟು ಸುಮ್ಮನೆ ಸ್ಟೈಲಿಗೆ ಓಕೆ. ಬೇಕಿದ್ರೆ ಅದ್ರ ಮೇಲೆ ಹಿಂಡಿಕೊಂಡು ಓಕೆ ಓಕೆ ತಿನ್ಬೋದು ಬೇಕಿದ್ರೆ. ನಿಂಬೆಳಿಗಿಂತ ಸಾಸ್ ಆ ಥರ ಏನಾದ್ರು ಸಾಸ್ ಸಹ ಒಳ್ಳೆದು. ಹೌದೌದು, ಸಾಸ್ ಒಳ್ಳೆದಾಗ್ತದೆ. ಚಟ್ನಿ ಕೂಡ ಒಳ್ಳೇದಿರ್ಬೋದು ಅಂತ. ಈ ಥರ ಒಂದು ಎಷ್ಟು 50 ಗ್ರಾಮ್ ಸೋಯಾಬೀನಲ್ಲಿ ಒಂದು ಪ್ಲೇಟ್ ರೆಡಿ ಆಗುತ್ತೆ. ರೆಡಿ ಆಗುತ್ತೆ, ಹೌದೌದು. ಬಿಸಿ ಬಿಸಿ ಸೋಯಾಬೀನ್ ಬೋಂಡ ರೆಡಿ. ಬಿಸಿ ಬಿಸಿಯಾದ ಸೋಯಾಬೀನ್ ಬೋಂಡ ರೆಡಿ ಅಲ್ಲ. ಅದ್ರ ಜೊತೆ ನೋಡುವ ಅಲ್ಲಿ ಒಂದು ಯಾವುದು ದೃಷ್ಟಿ ಬೀಳದ ಹಾಗೆ ಏನು ನಿಂಬೆ ಹಣ್ಣು ಇಟ್ಟಿದ್ರು. ಸಾಕಾಗಿರುತ್ತೆ, ನೋಡಲಿಕ್ಕೆ ಚೆನ್ನಾಗುಂಟು, ತಿನ್ನಲಿಕ್ಕೆ ಅಂತೂ ಗಮ್ಮತ್ತಿರುತ್ತೆ ಅಂತ ಕಾಣುತ್ತೆ. ನೀವಂತೂ ಮನೆಯಲ್ಲಿ ಟೇಸ್ಟ್ ಮಾಡಿ ಖಾರ ಹಾಕಿ ಮಾಡಿದ್ರಿ. ಆದರೆ ಇಲ್ಲಿ ನಮಗೆ ಖಾರ ಇಲ್ಲದೆ ಸ್ವಲ್ಪ ಸ್ಪೈಸಿ ಖಾರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಓಕೆ, ಸಾಕಾಗುಂಟು. ನಾವಾಗದ ಟೇಸ್ಟ್ ನೋಡೋಲ್ಲ ಈಗ. ಓಕೆ, ರೇಣುಕಾ ಮ್ಯಾಮ್ ಸಾಕಾಗಿರುವಂತಹ ಸೋಯಾಬೀನಿನ ಬೋಂಡ, ಸೋಯಾಬೀನಿನ ಚಿಲ್ಲಿ, ಸೋಯಾಬೀನಿನ ಸಾಂಬಾರು ಇದೆಲ್ಲ ತಿಂದಿರ್ಬೋದು. ಆದರೆ ಈ ಥರ ಬೋಂಡ ರೆಡಿ ಮಾಡಿಕೊಟ್ರೆ ಗಮ್ಮತ್ತು ಫುಲ್ ಖಾಲಿ ಮಾಡ್ಬೋದು. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಸೋಯಾಬೀನ್ ಬೋಂಡ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಗೂ ಸೋಯಾ ಚಂಕ್ಸನ್ನು ಹಾಕಿ ಬೇಯಿಸಿ, ನಂತರ ಸೋಸಿಕೊಂಡು ಮತ್ತೆ ಪುನಃ ತಣ್ಣನೆಯ ನೀರಿನಲ್ಲಿ ಹಾಕಿ ಹಿಂಡಿ ತೆಗೆದು ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಸೋಯಾಬೀನ್ಸಿಗೆ ಕಡಲೆ ಹಿಟ್ಟು 1 ಕಪ್ನಷ್ಟು, 2 ಚಮಚ ರವೆ, ಕಾರ್ನ್ಫ್ಲೋರ್ 1 ಚಮಚ, 2 ಚಮಚ ಮೊಸರು, ಜೀರಿಗೆ, ಚಿಟಕಿ ಸೋಡಾ ಪುಡಿ, ಕರಿಬೇವು, ರುಚಿಗೆ ಅನುಸಾರವಾಗಿ ಉಪ್ಪು, ನಿಂಬೆ ರಸ, ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ಬಳಿಕ ಚಿಕ್ಕ ಉಂಡೆಗಳಾಗಿ ಮಾಡಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಸೋಯಾಬೀನ್ ಬೋಂಡ ಸವಿಯಲು ಸಿದ್ಧ. ಓಕೆ, ಸೋಯಾಬೀನಿನ ಬೋಂಡ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋದಾಲ್, ಸತ್ಯನಾಥ್ ಸೋಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ, ರೇಣುಕಾ ಅವರು ಸೋಯಾಬೀನಿನ ಬೋಂಡ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ರೋಸಿನಲ್ಲಿ ಒಂದು ಸ್ಪೆಷಲ್ ಆಗಿ ಡಿಶ್ ಮಾಡ್ತಾರೆ ಅಂತ ಹೇಳಿದರು. ಏನು ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಗುಲಾಬಿಯನ್ನು ತಲೆಗೆಲ್ಲ ಮುಡ್ತಾರೆ. ಇವಾಗ ಪಾಪ ಗುಲಾಬಿಯನ್ನೇ ನೀವೀಗ ಆಯಿಲ್ಗೆ ಹಾಕ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಗುಲಾಬಿ ಬೋಂಡ? ಹೌದು, ಅಂದರೆ ಗುಲಾಬಿಯನ್ನು ರೋಸನ್ನು ಎಲ್ಲ ಎಸಳು ಮಾಡೋದಿಲ್ಲ, ಇಡೀ ನಿಮಗೊಂದು ನೀವು ಒಂದು ಏನು ಲೇಡೀಸ್ ಆಗಿ ಗುಲಾಬಿಯನ್ನು ಹಾಗೆ ಹಾಕ್ಲಿಕ್ಕೆ ಮನಸ್ಸು ಬರುತ್ತಾ? ಹಾಗೆ ರೋಸ್ ವಾಟರ್ ಇರ್ತದಲ್ಲ, ಹಾಗೆ ಹೇಳಲಿಕ್ಕೆ ಅಡಿಗೆಯಲ್ಲಿ ಹಾಗೆ ಹೇಳಲಿಕ್ಕೆ ಆಗೋಲ್ಲ, ಸೊಪ್ಪು ಎಲ್ಲ ಹಾಕ್ತೇವೆ. ಓಕೆ, ಹಾಗಾದ್ರೆ ಈಗ ಗುಲಾಬಿಯಲ್ಲಿ ಸ್ಪೆಷಲ್ ಡಿಶ್ ಅಲ್ಲ, ಏನು ಸ್ಟಾರ್ಟಿಂಗ್ ಅಂತ ನೋಡುವ. ಸ್ಪೂನ್ ಕೊಡಿ. ಸ್ಪೂನ್ ಬೇಕಲ್ಲ, ತಗೋ. ಇದಕ್ಕೆ ಕೂಡ ಕಡಲೆ ಹಿಟ್ಟೆ. ಹೌದು, ಬೋಂಡ ಅಂತ ಮಾಡುವಾಗ ಬರೋದು ಕಡಲೆ ಹಿಟ್ಟು ಫಸ್ಟೇ. ಕಡಲೆ ಹಿಟ್ಟು ಅಲ್ಲ, ಇಲ್ಲಾಂದರೆ ರವಾ. ರವಾ ಫ್ರೈ ಅದೆಲ್ಲ ಮೀನು ಅದಕ್ಕೆಲ್ಲ ಬರುತ್ತಲ್ಲ. ಇದು ಅಕ್ಕಿ ಹಿಟ್ಟು. ಓಕೆ, ಇನ್ನು ಸ್ವಲ್ಪ ಕ್ರಂಚಿ ಬರಲಿ ಅಂತ. ಓಕೆ, ಇದು ಚಾಟ್ ಮಸಾಲ. ಓಕೆ. ಇದು ಸೋಂಪು ಕಾಳು. ಓಕೆ, ಅಂದರೆ ಪರಿಮಳಕ್ಕೆ. ಸ್ವಲ್ಪ ಸೋಡಾ ಅಲ್ಲ. ಓಕೆ, ಮತ್ತು ಉಪ್ಪಲ್ಲ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಅದಕ್ಕೆ ನಮ್ಮದು ಗುಲಾಬಿ ಕೆಂಪಿದ್ದೇ ಆಗಬೇಕಾ, ಬೇರೆದು ಕೂಡ ತಗೊಳ್ಬೋದಾ? ಯಾವುದು? ಬೇರೆದು ಕೂಡ ತಗೊಳ್ಬೋದು. ಓಕೆ, ಇದು ಓಂಕಾಳು, ಅಜ್ವಾನ. ಸ್ವಲ್ಪ ಮೆಣಸಿನ ಹುಡಿ ಅಲ್ಲ? ಹೌದು. ಓಕೆ, ಮೆಣಸಿನ ಹುಡಿ ಅಂತ ಬಂದಾಗ ರಾಯ್ಸ್ನವರ ಮೆಣಸಿನ ಹುಡಿ ಎಷ್ಟು ಹಾಕಲಿ? ಸ್ವಲ್ಪ ಹಾಕಿ ಸಾಕ? ಸ್ವಲ್ಪ. ಓಕೆ, ಸ್ವಲ್ಪ ಖಾರ ಜಾಸ್ತಿ ಇರಲಿ. ಹಾಂ, ಸಾಕು. ಸ್ವಲ್ಪ ನೀರು ಇರಬೇಕು. ಹಾಂ, ಸಾಕು. ಮತ್ತೆ ಬೇಕಿದ್ರೆ ಹಾಕೋ. ಬೇಕು ಇನ್ನೂ ಸ್ವಲ್ಪ ಹಾಕಿ. ಬೇಕಾಗಲ್ಲ? ಹಾಂ, ಗುಲಾಬಿ ಚೆನ್ನಾಗಿ ಅದರಲ್ಲಿ ಮುಳುಗಬೇಕಲ್ಲ. ಅದು ಹೇಗೆ ಟೇಸ್ಟ್ ಚೆನ್ನಾಗಿ ಬರುತ್ತಾ ಗುಲಾಬಿದು? ಚೆನ್ನಾಗಿ ಬರುತ್ತೆ. ಈಗ ದೊಡ್ಡ ಪತ್ರೆದೆಲ್ಲ ಮಾಡ್ತೀವಲ್ಲ, ಅದೇ ಥರ ಬರ್ತದೆ. ದೊಡ್ಡ ಪತ್ರೆ ಪುಡಿ ಕೂಡ ಒಂದ್ಸಲ ನೀವು ಮಾಡಿದ್ದೇನೆ. ಹೌದು.
ಅದಾದರೆ ಒಂದೊಂದು ಎಲೆಯನ್ನು ಹಾಗೆ ಬಿಡೋದಲ್ಲ. ಓಕೆ. ಸ್ವಲ್ಪ ಟೈಮ್ ಹೋದರೆ ನೀವು ಮಲ್ಲಿಗೆಯ ಇದೆಲ್ಲ ಮಾಡ್ತೀರಾ ಅಂತ ಕಾಣಿಸ್ತಾರೆ. ಮಲ್ಲಿಗೆದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ? ಮಲ್ಲಿಗೆದೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಆಲ್ಮೋಸ್ಟ್ ರೆಡಿ ಆಯ್ತಲ್ಲ? ಈಗ ರೆಡಿ ಆಯಿತು. ಆಯಿಲ್ ಆಯಿಲ್ ಆಗೋದಲ್ಲ? ಓಕೆ. ಆಯಿಲ್ ಅಂತೂ ನಾವು ಆವಾಗಲೇ ಸೋಯಾಬೀನ್ನ ಬೋಂಡ ಮಾಡೋದು ಅದೇ ಆಯಿಲ್ ಯೂಸ್ ಮಾಡ್ಬೋದಲ್ಲ? ಹಾಂ, ಎರಡೆರಡು ಕೆಲಸ ಯಾಕೆಂತೇಳಿ ಅದೇ ಆಯಿಲನ್ನು ಯೂಸ್ ಮಾಡ್ತಿದ್ದೆ. ಓಕೆ. ಹೆಚ್ಚಾಗಿ ನಾವು ಗುಲಾಬಿಗಳನ್ನೆಲ್ಲ ಮದುವೆ ಪ್ರೋಗ್ರಾಮು ಈ ಥರದಲ್ಲೆಲ್ಲ ಜಾಸ್ತಿ ಬಳಸ್ತೇವೆ. ನೀವು ಅಡುಗೆಯಲ್ಲಿ ಬಳಸ್ತೇವೆ. ಅದು ಹೊಟ್ಟೆಗೆ ಸಹ ಒಳ್ಳೆಯದು. ಹಾಂ, ಮತ್ತೆ ಅದನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಸಹ ಹಚ್ಕೊಳ್ತೇವೆ. ಹೌದಾ? ಅಂದರೆ ಮೇಕಪ್ ಆ ಥರ? ಮೇಕಪ್ಗೆ ಸಹ ಯೂಸ್ ಮಾಡ್ತೇವೆ. ಓಕೆ. ಈ ಪಾರ್ಲರಲ್ಲೆಲ್ಲ ಮಾಡ್ತಾರಾ ಹಾಗೆ? ಪಾರ್ಲರಲ್ಲಿ ಗೊತ್ತಿಲ್ಲ, ನಾವು ಹೋಗೋದಿಲ್ಲ ಪಾರ್ಲರ್ಗೆ, ಮನೆಯಲ್ಲೇ. ಹಾಂ, ಅಂದರೆ ಮುಖಕ್ಕೂ ಕೂಡ ಅದರಿಂದ ಏನು ಪೇಸ್ಟ್ ಮಾಡಿ ಹಾಕ್ತಾರಲ್ಲ? ಹೌದು. ಓಕೆ. ಆ ಸೌಂದರ್ಯ ವರ್ಧಕ ಹೆಚ್ಚಿಸಲು ಹೌದು, ನಮ್ಮ ರೋಸನ್ನು ಕೂಡ ಬಳಸ್ತಾರೆ. ಹೌದು. ಎಸ್ ಮ್ಯಾಮ್, ಆಯಿಲ್ ಅಂತೂ ಬಿಸಿ ಆಗ್ತುಂಟು. ನಿಮ್ಮದು ಯಾವುದು ಹಿಟ್ಟು ಕೂಡ ರೆಡಿ ಆಗಿದೆ. ಗುಲಾಬಿ ಕೂಡ ಚಂದದ ಗುಲಾಬಿ ಕೂಡ ರೆಡಿ ಆಗ್ತಾ ಉಂಟು. ಓಕೆ. ಹೀಗೆ ಆ ಥರದ ಹೂವನ್ನೆಲ್ಲ ಹಾಗೆ ಹಾಕಲಿಕ್ಕೆ ಒಂದು ನೋಡಿ, ನೀವು ಇವತ್ತು ಯಾವುದು ಹೂ ಕೂಡ ಮುಡಿಲಿಲ್ಲ, ಡೈರೆಕ್ಟ್ ಗೊಂಡಕ್ಕೆ ಬಂತಲ್ಲ ನೋಡಿ. ನೋಡ್ಲಿಕ್ಕೆ ಸಹ ಚಂದ ಇರ್ತದೆ, ಆದ್ರೆ ಒಮ್ಮೆ ಟ್ರೈ ಮಾಡುವ, ತಿನ್ಲಿಕ್ಕೆ ಸಹ ಹೇಗಾಗ್ಬೋದು ಅಂತೇಳಿ. ಆ ಚಂದವನ್ನು ತಿಂದು ಕೂಡ ನೋಡುವ ಅಂತ. ಎಷ್ಟು ಒಂದು ಇದು ಅಲ್ಲ, ನೀವು ಹೂವನ್ನೇ ನೀವು ಈ ತರ ಹಾಗೆಲ್ಲ ಹೇಳ್ಬಾರ್ದು. ಕೋಳಿ ಸಹ ನೋಡಿದ್ರೆ ಕೋಳಿ ಸಹ ತಿನ್ನೋದಿಲ್ವಾ? ಅದು ಸಹ ಚಂದ ಓಡಾಡ್ತದೆ, ಅದನ್ನು ತಿನ್ನೋದಿಲ್ವಾ? ಹೌದು, ಬೆಳಿಗ್ಗೆ ನಮ್ಮನ್ನು ಹೇಳಿಸುವುದೇ ಕೋಳಿ ಮತ್ತೆ ಅದನ್ನೇ ತಿಂತೀವಲ್ಲ, ಹಾಗೆಲ್ಲ ಹೇಳಿಕ್ಕಿಲ್ಲ ಹಾಗೆಲ್ಲ. ಓಕೆ. ಆದ್ರೂ ನೋಡಿ ಈ ತರ ಕೆಂಪು ಹೂಗಳ, ಈ ಕೆಲವರೆಲ್ಲ ಹೂ ಸಿಕ್ಕಿದ್ರೆ ಅದನ್ನ ನೀರಿಗೆಲ್ಲ ಹಾಕಿಟ್ಟು ಗ್ಲಾಸಲ್ಲೆಲ್ಲ ಹಾಕಿಟ್ಟು ಮುಡಿತಾರೆ. ಅದನ್ನ ಈಗ ಆಯಿಲ್ಗೆ ಹಾಕ್ತಾ ಇದ್ದೇವೆ. ಓಕೆ. ನಾವು ಮನೆಯಲ್ಲಿ ಬೆಳೆಯುವಂಥ ಹೂಗಳನ್ನು ಕೂಡ ಹಾಕ್ಬೋದಾ? ಈ ಥರ ಹಾಕ್ಬೋದಲ್ಲ? ಗುಲಾಬಿ ಅಂದ್ಕೊಳ್ಬೋದಲ್ಲ? ನನ್ನ ಎಣ್ಣೆಯಲ್ಲಿ ಕಾಯಿಸ್ತಾ ಇದ್ದೆ, ಏನೆಲ್ಲ ಮಾಡ್ತಾರೆ ಅಂತ ಹೇಳ್ಕೊಂಡು. ಆಯಿಲಿಗೆ ಕೂಡ ನಾನು ಒಂದು ಏನು ಮಹಿಳೆಯರಿಗೆ ಹುಡುಗಿಯರಿಗೆಲ್ಲ ಈ ಥರ ಹೂ ಮುಡಿಲಿಕ್ಕಿದ್ದವನು, ನನ್ನೀಗ ತಿನ್ಲಿಕ್ಕೆ ಕೂಡ ಯೂಸ್ ಮಾಡ್ತಾರೆ. ಜ್ಯೂಸ್ ಮಾಡ್ತಾರಾ ಇದರಲ್ಲಿ, ಗುಲಾಬಿ ಇದರಲ್ಲಿ? ಜ್ಯೂಸು ಮಾಡ್ತಾರೆ. ಹೌದು, ಜ್ಯೂಸ್ ಸಹ ಮಾಡ್ತಾರೆ. ಹೌದು, ನಾನು ಕೇಳಿದೆ ರೋಸ್ ಜ್ಯೂಸ್ ಅಂತ ಮಾಡ್ತಾರೆ. ಹೌದು. ಕಾರ್ನ್ಫ್ಲವರ್ ಹಾಕ್ಲಿಲ್ವಾ ಅಂತನಾ? ಇಲ್ಲ, ಇದಕ್ಕೆ ಕಾರ್ನ್ಫ್ಲವರ್ ಹಾಕ್ಲಿಲ್ಲ, ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ದೇವಲ್ಲ. ಹಾಫ್ ಮಾಡಿದ ರೆಡಿ ಆಯ್ತಾ? ಹಾಫ್ ಮಾಡೋದಲ್ಲ? ಓಕೆ. ಸ್ಪೆಷಲ್ ಆಗಿ ರೋಸಿನ ಬೋಂಡಲ್ಲ? ರೋಸ್ ಬೋಂಡ. ಹೂ ಕಾಣೋದಿಲ್ಲ ನೋಡಿ. ಹೂ ಕಾಣೋದಿಲ್ಲ ಇದರಲ್ಲಿ. ತಿನ್ನುವಾಗ ಫ್ಲೇವರ್ ಗೊತ್ತಾಗ್ತದಾ ಹೇಗೆ ರೋಸ್ ಇದು? ಸ್ವಲ್ಪ ಗೊತ್ತಾಗ್ತದೆ. ಒಳಗಡೆ ಹೆಸರು ಸ್ವಲ್ಪ ಹೆಸರಿದ್ರೆ ಹೌದು. ಓಕೆ, ಈಗ ಸರ್ವ್ ಮಾಡೋದಲ್ಲ? ರೋಸ್ ಬೋಂಡ ರೆಡಿ. ಅದರ ಜೊತೆ ಗುಲಾಬಿ ಕೂಡ ಹಾಗೆ ಇಟ್ಟಿದ್ರು. ನಮ್ಮದಾಗಿ ಕಪಲ್ಸ್ಗಳೆಲ್ಲ ಇದ್ರೆ ಅವ್ರು ಏನಾದರೂ ಯಾವುದು ಹೋಟೆಲ್ಗೆಲ್ಲ ಮನೆಗೆ ಹೋದರೆ ಈ ಥರ ಅವರಿಗೆ ಗುಲಾಬಿ ಕೊಡಲಿಕ್ಕೆ ಏನು ಭಯ ಇದ್ದರೆ ಈ ಥರ ರೋಸ್ ಬೋಂಡ ಮಾಡಿ ಕೊಡ್ಬೋದಲ್ಲ? ಸಾಕಾಗಿರುತ್ತೆ. ತಿನ್ನುವಾಗಲೇ ಗೊತ್ತಾಗ್ತದೆ ಇವನು ನಮಗೆ ರೋಸ್ ಕೊಟ್ಟ ಅಂತ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ? ಓಕೆ, ರೇಣುಕಾ ಅವರು ಸಾಕಾಗಿರುವಂತಹ ರೋಸ್ ಬೋಂಡ ರೆಡಿ ಮಾಡಿ ಕೊಟ್ಟಿದ್ದಾರೆ. ಗಮ್ಮತ್ತಿರುತ್ತೆ ಅಂತ ಅನ್ನುತ್ತೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ರೋಸ್ ಬೋಂಡ ತಯಾರಿಸುವ ವಿಧಾನ: ಮೊದಲು ಕಡಲೆ ಹಿಟ್ಟಿಗೆ ಅಕ್ಕಿ ಹಿಟ್ಟು, ಚಾಟ್ ಮಸಾಲಾ ಪುಡಿ, ಸೋಂಪು, ಸೋಡಾ ಪುಡಿ, ಉಪ್ಪು, ಕಾಳು, ಮೆಣಸಿನ ಪುಡಿ, ನೀರು ಹಾಕಿ ಕಲಸಿಕೊಳ್ಳಿ. ಆನಂತರ ಗುಲಾಬಿ ಹೂವನ್ನು ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ರೋಸ್ ಬೋಂಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, ಈ ಎರಡು ಅಡುಗೆ ಕೂಡ ರೆಡಿ ಆಯಿತು. ಎರಡು ಕೂಡ ಆಯಿಲಿಂದ ಕರಿದು ಮಾಡಿದಂಥ ಅಡುಗೆಲ್ಲ. ಫಸ್ಟಿಗೆ ಯಾವ್ದು ಟೇಸ್ಟ್ ನೋಡುವ? ಯಾವುದು ಆಗ್ಬೋದು. ಓಕೆ, ಫಸ್ಟಿಗೆ ನಾವು ಸೋಯಾಬೀನ್ನ ಬೋಂಡ ನೋಡೋಣ. ಓ, ಇದು ಸ್ವಲ್ಪ ಸ್ಮೂತ್ ಉಂಟಲ್ಲ? ಇದು ಸಾಕಾಗುಂಟು. ನಾವು ಖಾರ ಬೇಕಿದ್ರೆ ಹಾಕ್ಬೋದು, ಖಾರ ಹಾಕದಿದ್ರು ಕೂಡ ಒಳ್ಳೆ ಉಂಟಲ್ಲ? ಟೀ ಜೊತೆ ಎಲ್ಲ ಪಕ್ಕ ಅಲ್ಲ?
ಟೀ ಕಾಫಿಗೆಲ್ಲ ಟೀ ಕಾಫಿಗೆ ಖಾರ ಹಾಕಿದ್ರೆ ಊಟದ ಜೊತೆ ಕೂಡ ತಿನ್ಬೋದಾ? ತಿನ್ಬೋದು. ಹೌದಲ್ಲ. ಈಗ ಇನ್ನೊಂದು ರೋಸ್ ನೋಡುವಲ್ಲ, ಬಿಸಿ ಬಿಸಿಯಾದ ರೋಸ್ ಬೋಂಡ. ನೋಡಿ ಹೊಗೆ ಹೋಗ್ತಂತ ಹಾಗೆ ಅದು ಬಿಸಿ ಬಿಸಿ ಇದ್ರೇ ಒಳ್ಳೇದಾಗ್ತದೆ. ಚೆನ್ನಾಗುಂಟು. ಅದೇ ಇದರಲ್ಲಿ ಅದೇ ರೋಸಿಂದು ಸ್ವಲ್ಪ ಫ್ಲೇವರ್ ಗೊತ್ತಾಗ್ತದೆ. ಹೌದು. ದಂಟಿಂದ ರೋಸ್ ಬರ್ತಾಯಿಲ್ಲ ನೋಡಿ. ಓಕೆ, ಬಿಸಿ ಉಂಟು, ಆಮೇಲೆ ತಿನ್ನೋದು ಸಾಗುಂಟು ಮೇಡಮ್. ಈ ಥರ ರೋಸಿಂದ ಕೂಡ ಒಂದು ಸ್ಪೆಷಲ್ ಡಿಶ್ ಮಾಡುವುದು ಅಂತ ನಾನು ಫಸ್ಟ್ ಟೈಮ್ ನೋಡಿದೆ. ಅಂದರೆ ಈ ಥರ ರೋಸ್ ಮಿಲ್ಕ್ ಅದೆಲ್ಲ ನೋಡಿದ್ದೇನೆ, ಆದರೆ ಈ ಥರ ಬೋಂಡ ಮಾಡೋದು ಅಂತ. ಹೇಗೆ ಅನ್ನಿಸ್ತು 2 ಡಿಶ್ ಮಾಡಿ ನಿಮಗೆ? ಒಳ್ಳೆ ಆಯ್ತಲ್ಲ. ನಮಗೆ ಕೂಡ ವೀಕ್ಷಕರಿಗೂ ಕೂಡ ಸ್ಪೆಷಲ್ ಆಗಿ ನೀವು ಸೋಯಾಬೀನನ್ನ ಒಂದು ಬೋಂಡ ಮತ್ತು ರೋಸಿನ ಬೋಂಡ ಹೇಳಿಕೊಡೋದಕ್ಕೆ ಥ್ಯಾಂಕ್ ಯು ಮ್ಯಾಮ್. ಅಂದರೆ ಈ ಥರದ ಡಿಶ್ಗಳು ಎಕ್ಸ್ಪೆರಿಮೆಂಟ್ ಮಾಡಿದಷ್ಟು ಅಡುಗೆ ಇನ್ನೂ ಜಾಸ್ತಿ ಬರುತ್ತಲ್ಲ. ಓಕೆ, ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ, ರೇಣುಕಾ ಅವರು ಸಾಕಾಗಿರುವಂತಹ ಏನು ಸೋಯಾಬೀನಿನ ಬೋಂಡ ಮತ್ತು ರೋಸ್ ಬೋಂಡ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ರೋಸಿನ ದಂಟಲ್ಲಿ ಹೇಗೆ ಹಿಡಿದು ತಿಂದರೆ ಉಂಟಲ್ಲ, ರೋಸ್ ಬೋಂಡವನ್ನೆಲ್ಲ ಎಲ್ಲ ಖಾಲಿ ಮಾಡ್ಬೋದು. ಹಾಗಾದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿ ನಿಲ್ಲಿಸ್ತೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾನ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.